الله أكبر الله أكبر الله أكبر الله أكبر الله أكبر الله أكبر الله أكبر. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. سبح اسم ربك الأعلى الذي خلق فسوى والذي قدر فهدى والذي أخرج المرعى وجعله غثاء أحوى سنقرئك فلا تنسى إلا ما شاء الله إنه يعلم الجهر وما يخفى ونيسرك لليسرى فذكر إن نفعت الذكرى سيذكر من يخشى ويتجنبها الأشقى الذي يصلى النار الكبرى ثم لا يموت فيها ولا يحيا قد أفلح من تزكى وذكر اسم ربه فصلى بل تؤثرون الحياة الدنيا والآخرة خير وأبقى إن هذا لفي الصحف الأولى صحف إبراهيم وموسى. الله أكبر. سمع الله لمن حمده. الله أكبر. الله أكبر. الله أكبر. الله أكبر. الله أكبر. بسم الله الرحمن الرحيم. الحمد لله مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل يا أيها الكافرون لا
أكبر الله أكبر الله أكبر الله أكبر الله أكبر ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್. ಒಂದು ತಿಂಗಳ ಉಪವಾಸವನ್ನು ಪೂರ್ತಿಗೊಳಿಸಿದ ನಂತರ ನಾವು ಇಂದು ಈದ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಕಳೆದ ವರ್ಷ ನಮ್ಮ ಜೊತೆ ಈದ್ ಆಚರಿಸಿದ್ದ, ಸಂಭ್ರಮಿಸಿದ್ದ, ಸಂತೋಷ ಪಟ್ಟಿದ್ದ ಧಾರಾಳ ಸಹೋದರ ಸಹೋದರಿಯರು ಬದುಕಿನ ಯಾತ್ರೆಯನ್ನು ಮುಗಿಸಿ ಅವರಲ್ಲಾಹನ ಕಡೆಗೆ ಮರಳಿ ಹೋಗಿದ್ದಾರೆ. ಇನ್ನು ಕೆಲವರು ಉಪವಾಸ ಆಚರಿಸಲು ಸಾಧ್ಯವಾಗದೆ, ಈದಿನ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೆ ರೋಗಿಗಳಾಗಿ ಮನೆಗಳಲ್ಲೋ ಆಸ್ಪತ್ರೆಗಳಲ್ಲೋ ಅವರಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆರೋಗ್ಯದೊಂದಿಗೆ ಸಂತೋಷದೊಂದಿಗೆ ಈದ್ ಆಚರಿಸುವ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿದ್ದಾನೆ. ಅಲ್ಹಮ್ದುಲಿಲ್ಲಾ. ಇಂತಹ ಸುವರ್ಣ ಸಂದರ್ಭಗಳು ನಮ್ಮ ಮತ್ತು ನಮ್ಮ ಕುಟುಂಬದ ಬದುಕಿನಲ್ಲಿ ಧಾರಾಳ ಬರಲಿ ಎಂದು ಪ್ರಾರ್ಥಿಸೋಣ. ಖಂಡಿತವಾಗಿಯೂ ಅಲ್ಲಾಹನಿಗೆ ಶುಕ್ರನಿಂದ ಕೂಡಿರುವ ಬದುಕಾಗಿರಬೇಕು ನಮ್ಮ ಬದುಕು. ಸಹೋದರ ಸಹೋದರಿಯರೇ, ಈದುಲ್ ಫಿತ್ರ್ ಎಂಬುದು ಶಹರ್ ರಮಲಾನಿನ ಮುಂದುವರಿದ ಭಾಗವಾಗಿದೆ. ರಮಲಾನ್ನಿಂದ ಬೇರ್ಪಡಿಸಿ ಈದ್ ಹಬ್ಬವನ್ನು, ಈದುಲ್ ಫಿತ್ರ್ ಅನ್ನು ನಮಗೆ ಪರಿಗಣಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. 30 ದಿನಗಳ ಉಪವಾಸ ವ್ರತ ಆಚರಿಸಿದ ಮೇಲೆ ಅಥವಾ 29 ದಿನಗಳಲ್ಲಿ ಚಂದ್ರ ದರ್ಶನವಾಗಿ ಈದ್ ಹಬ್ಬವನ್ನು ಆಚರಿಸುವಾಗ ಆ ಈದುಲ್ ಫಿತ್ರ್ ಅದು ಶಹರ್ ರಮಲಾನ್ನ ಮುಂದುವರಿದ ಭಾಗವಾಗಿದೆ. ಶಹರ್ ರಮಲಾನಿಂದ ಬೇರ್ಪಟ್ಟ ಒಂದು ಪ್ರಕ್ರಿಯೆಯಾಗಿ ಸತ್ಯವಿಶ್ವಾಸಿಗಳು ಈದುಲ್ ಫಿತ್ರ್ ಅನ್ನು ಕಾಣಬಾರದು. ವಲಿತುಕಮ್ಮಿಲುಲ್ ಇದ್ದತ ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ. ನಿಮ್ಮ ಲೆಕ್ಕವನ್ನು ಪೂರ್ತಿಗೊಳಿಸಲು ಮತ್ತು ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಮಾಡಿರುವ ಹಿದಾಯತ್ತಿಗಾಗಿ ಅಲ್ಲಾಹನನ್ನು ಪ್ರಕೀರ್ತಿಸಲು ನೀವು ಈದ್ ಆಚರಿಸಿ ಎಂದಲ್ಲಾಹನ ಕುರ್ಆನ್ ನಮಗೆ ಆಹ್ವಾನವನ್ನು ಕೊಟ್ಟಿರು. ಆದ್ದರಿಂದ ಸಹೋದರ ಸಹೋದರಿಯರ, ಈದುಲ್ ಫಿತ್ರ್ ಎಂಬುದು ರಮಲಾನ್ನಿಂದ ಬೇರ್ಪಟ್ಟ ಒಂದು ಬೇರೆಯ ಪ್ರಕ್ರಿಯೆಯಲ್ಲ, ಅದು ರಮಲಾನ್ನ ಮುಂದುವರಿದ ಭಾಗವಾಗಿದೆ. ನಾವು ಈದುಲ್ ಫಿತ್ರ್ ನಮಾಜ್ ನಿರ್ವಹಿಸಿದೆವು. ಸಾಮಾನ್ಯವಾಗಿ ಬೇರೆ ನಮಾಜ್ಗಳಲ್ಲಿ ಇಲ್ಲದ ಕೆಲವು ತಕ್ಬೀರ್ಗಳಿತ್ತು ಈದ್ ನಮಾಜಿನಲ್ಲಿ. ಆ ತಕ್ಬೀರ್ಗಳೇ ಈದಿನ ಸಂದೇಶವಾಗಿದೆ. ಅಲ್ಲಾಹು ಅಕ್ಬರ್, ನಿನ್ನ ಚಂದ್ರ ದರ್ಶನ ಆದ ಆ ಕ್ಷಣದಿಂದ ಇವತ್ತು ನಮಾಜಿಗೆ ಪ್ರವೇಶಿಸುವ ತನಕ ನಾವು ತಕ್ಬೀರ್ ಹೇಳಿದೆವು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹುವೇ ನೀನು ದೊಡ್ಡವನು. ಅಲ್ಲಾಹು ಅಕ್ಬರ್ ಎಂಬ ಸತ್ಯವನ್ನು ಮನುಷ್ಯ ಒಪ್ಪಿಕೊಂಡರೆ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿಯ, ಸಮೃದ್ಧಿಯ, ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲು ಸಾಧ್ಯ.
ಅಲ್ಲಾಹು ಅಕ್ಬರ್ ಎಂಬ ಸತ್ಯವನ್ನು ಮನುಷ್ಯ ನಿರಾಕರಿಸುವಾಗ, ಅಲ್ಲಾಹು ಅಕ್ಬರ್ ಎಂಬ ವಾಸ್ತವಿಕತೆಯನ್ನು ಮನುಷ್ಯ ಮರೆತು ಬಿಡುವಾಗ ಅದು ಸಂಘರ್ಷಗಳಿಗೆ, ಯುದ್ಧಗಳಿಗೆ, ರಕ್ತಪಾತಗಳಿಗೆ, ಅಕ್ರಮಕ್ಕೆ ಕಾರಣವಾಗುತ್ತದೆ. ನಮಗೆಲ್ಲ ನಾವು ದೊಡ್ಡವರು ಅಂತ ಕೆಲವೊಮ್ಮೆ ಅನಿಸುವುದಿದೆ. ವ್ಯಕ್ತಿಗಳಿಗೆ ನಾವು ದೊಡ್ಡವರು ಅಂತ ಕೆಲವೊಮ್ಮೆ ಅನಿಸ್ತದೆ. ಸಂಘಟನೆಗಳಿಗೆ ನಮ್ಮ ಸಂಘಟನೆಯೇ ದೊಡ್ಡದು ಅಂತ ಅನಿಸ್ತದೆ. ದೇಶಗಳಿಗೆ ನಮ್ಮ ದೇಶವೇ ದೊಡ್ಡದು ಅಂತ ಅನಿಸ್ತದೆ. ಹೀಗೆ ನಾವು ದೊಡ್ಡವರು ಎಂದನಿಸಿ ಬಿಡುವಾಗ ಅದರ ಪರಿಣಾಮ, ಅದರ ರಿಸಲ್ಟ್ ಅದು ಸಂಘರ್ಷಗಳಿಗೆ ಕಾರಣವಾಗುತ್ತದೆ, ಅದು ಯುದ್ಧಗಳಿಗೆ ಕಾರಣವಾಗುತ್ತದೆ, ಅದು ರಕ್ತಪಾತಕ್ಕೆ ಕಾರಣವಾಗುತ್ತದೆ. ಜಗತ್ತಿನಲ್ಲಿ ಯಾವುದೆಲ್ಲ ರೀತಿಯ ಅನ್ಯಾಯಗಳು ನಡೆದಿದೆಯೋ, ನಡೆಯುತ್ತಾ ಇದೆಯೋ, ಯಾವುದೆಲ್ಲ ರೀತಿಯ ರಕ್ತಪಾತ ಈ ಮಣ್ಣಿನಲ್ಲಿ ನಡೆದಿದೆಯೋ, ನಡೆಯುತ್ತಾ ಇದೆಯೋ, ಎಲ್ಲ ಅನ್ಯಾಯಗಳಿಗೆ, ಎಲ್ಲ ಅಧರ್ಮಗಳಿಗೆ, ಎಲ್ಲ ರಕ್ತಪಾತಗಳಿಗೆ ಕಾರಣ ಅಲ್ಲಾಹು ಅಕ್ಬರ್ ಎಂಬ ಸತ್ಯವನ್ನು ಮನುಷ್ಯ ನಿರಾಕರಿಸಿದ್ದು ಮಾತ್ರವಾಗಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಈದ್ ಉಲ್ ಫಿತ್ರ್ನ ಈ ಪವಿತ್ರವಾದ ದಿನದಂದು ಬಹಳ ಹೆಮ್ಮೆಯೊಂದಿಗೆ ಅಲ್ಲಾಹು ಅಕ್ಬರ್ ಎಂದು ಹೇಳುವಾಗ, ಅಲ್ಲಾಹು ಅಕ್ಬರ್ ಘೋಷಣೆಗೆ ಮಾತ್ರ ಸೀಮಿತ ಆಗಬಾರದು. ಅಲ್ಲಾಹು ಅಕ್ಬರ್ ನನ್ನ ಮತ್ತು ನಿಮ್ಮ ಜೀವನದ ಶೈಲಿಯಾಗಬೇಕು. ಅಲ್ಲಾಹು ಅಕ್ಬರ್ ನನ್ನ ಮತ್ತು ನಿಮ್ಮ ಜೀವನದ ಸಂಸ್ಕಾರ ಆಗಬೇಕು. ಅಲ್ಲಾಹು ಅಕ್ಬರ್, ಅಲ್ಲಾಹುವೇ ನೀನು ದೊಡ್ಡವನು ಎಂಬುದು ನನ್ನ ಮತ್ತು ನಿಮ್ಮ ಆದರ್ಶವಾಗಬೇಕು. ಸಹೋದರರೇ, ಆದರ್ಶವಾಗಬೇಕು. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್ ಅಂದರೇನು? ಅಲ್ಲಾಹುವೇ ನಿನಗಿಂತ ದೊಡ್ಡದು ಯಾವುದೂ ಇಲ್ಲ. ನನ್ನ ಬದುಕಿನಲ್ಲಿ ಅಲ್ಲಾಹನಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಯಾವುದನ್ನಾದರೂ ಒಂದು ವಸ್ತುವನ್ನು ಇಷ್ಟಪಡುವುದಾದರೆ, ಯಾವುದನ್ನೋ ಯಾರನ್ನೋ ನಾನು ಪ್ರೀತಿಸುವುದಾದರೆ ಅದಕ್ಕೆ ಕಾರಣ ಅಲ್ಲಾಹು ಅದನ್ನು ಇಷ್ಟಪಟ್ಟಿದ್ದಾನೆ, ಅಲ್ಲಾಹು ಅದನ್ನು ಪ್ರೀತಿಸಿದ್ದಾನೆ ಎಂಬುದು ಮಾತ್ರವಾಗಿದೆ. ನಾನು ಯಾವುದನ್ನಾದರೂ ಇಷ್ಟಪಡುವುದಿಲ್ಲ ಎಂದಾದರೆ, ನಾನು ಯಾವುದನ್ನಾದರೂ ದ್ವೇಷಿಸುತ್ತೇನೆ ಎಂದಾದರೆ ಅದಕ್ಕೆ ಕಾರಣ ಅದು ಅಲ್ಲಾಹು ಇಷ್ಟಪಡುವುದಿಲ್ಲ, ಅಲ್ಲಾಹು ಅದನ್ನು ದ್ವೇಷಿಸುತ್ತಿದ್ದಾನೆ ಎಂಬುದು ಮಾತ್ರವಾಗಿರಬೇಕು. ಅಲ್ಲಾಹನ ಇಷ್ಟವೇ ನನ್ನ ಇಷ್ಟ, ಅಲ್ಲಾಹನ ಬಯಕೆಯೇ ನನ್ನ ಬಯಕೆ. ಯಾವುದಾದರೂ ಒಂದು ಕರ್ಮವನ್ನು ನಾನು ಮಾಡುವಾಗ ಅದರಲ್ಲಿ ಅಲ್ಲಾಹನ ಪ್ರೀತಿ ಸಿಗುತ್ತದೆ ಎಂದಾದರೆ ಖಂಡಿತವಾಗಿಯೂ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವ ಕರ್ಮಗಳು. ಯಾವುದಾದರೂ ಒಂದು ಕರ್ಮ ನಾನು ಮಾಡುವಾಗ ಅದನ್ನು ಅಲ್ಲಾಹು ಇಷ್ಟಪಡುವುದಿಲ್ಲ ಎಂದಾದರೆ, ಅದನ್ನು ಅಲ್ಲಾಹು ದ್ವೇಷಿಸುತ್ತಾನೆ ಎಂದಾದರೆ, ನೀವು ಬೆಂಕಿಯಿಂದ ದೂರ ಸರಿಯುವಂತೆ ಅಥವಾ ಹಾವುಗಳಿಂದ ನೀವು ದೂರ ಸರಿಯುವಂತೆ ಆ ಕರ್ಮಗಳಿಂದ ದೂರ ಸರಿಯುವ ಇಚ್ಛಾಶಕ್ತಿ ವಿಶ್ವಾಸಿಗಳಲ್ಲಿರಬೇಕು. ಮನ್ ಅಹಬ್ಬ ಲಿಲ್ಲಾಹ್ ವ ಅಬ್ಗದ ಲಿಲ್ಲಾಹ್ ವ ಅತ್ವಾ ಲಿಲ್ಲಾಹ್ ವ ಮನಅ ಲಿಲ್ಲಾಹ್ ಫಕದ್ ಇಸ್ತಕ್ಮಲ ಅಲ್ ಈಮಾನ್. ನೀವು ಯಾರನ್ನಾದರೂ ಯಾವುದನ್ನಾದರೂ ಪ್ರೀತಿಸುವುದಾದರೆ ಅದು ಅಲ್ಲಾಹನಿಗಾಗಿರಬೇಕು. ವ ಅಬ್ಗದ ಲಿಲ್ಲಾಹ್, ನೀವು ಯಾರನ್ನಾದರೂ ಯಾವುದನ್ನಾದರೂ ದ್ವೇಷಿಸುವುದಾದರೆ ಅದು ಅಲ್ಲಾಹನಿಗಾಗಿ ಮಾತ್ರ. ವ ಅತ್ವಾ ಲಿಲ್ಲಾಹ್ ವ ಮನಅ ಲಿಲ್ಲಾಹ್, ನೀವು ಯಾರಿಗಾದರೂ ಯಾವುದಾದರೂ ಕೊಡುವುದಾದರೆ ಅದು ಅಲ್ಲಾಹನಿಗಾಗಿ. ನೀವು ಯಾರಿಂದಾದರೂ ಯಾವುದನ್ನಾದರೂ ತಡೆಯುವುದಾದರೆ ಅದು ಅಲ್ಲಾಹನಿಗಾಗಿ. ಫಕದ್ ಇಸ್ತಕ್ಮಲ ಅಲ್ ಈಮಾನ್, ಅವನ ಈಮಾನ್ ಪರಿಪೂರ್ಣವಾಯಿತು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡುತ್ತಾರೆ. ಈ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಾಯಿತು ಎಂಬುದು ರಮಲಾನ್ ತಿಂಗಳಲ್ಲಿ ವಿಶ್ವಾಸಿಗಳು ಗಳಿಸಿದ ಅತ್ಯಂತ ದೊಡ್ಡ ಸಂಪತ್ತಾಗಿದೆ. ಕುರ್ಆನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಶರೀರ ಮತ್ತು ನಿಮ್ಮ ಸಂಪತ್ತನ್ನು ಸ್ವರ್ಗಕ್ಕೆ ಬದಲಿಯಾಗಿ ನಾನು ಖರೀದಿಸಿದ್ದೇನೆ ಅಂತ ಹೇಳಿದ. ಇನ್ನಲ್ಲಾಹು ಅಶ್ತರಾ ಮಿನಲ್ ಮುಮಿನೀನ ಅನ್ಫುಸಹುಂ ವ ಅನ್ಫುಸಹುಂ ವ ಅಮ್ವಾಲಹುಂ ಬಿಅನ್ನ ಲಹುಮುಲ್ ಜನ್ನಾ. ಅಲ್ಲಾಹು ಸ್ವರ್ಗಕ್ಕೆ ಬದಲಿಯಾಗಿ ನಿಮಗೆ ಸ್ವರ್ಗವನ್ನು ಕೊಡುತ್ತೇನೆ ಎಂಬ ಅಗ್ರಿಮೆಂಟಿನೊಂದಿಗೆ ನಿಮ್ಮ ಶರೀರವನ್ನು, ನಿಮ್ಮ ಸಂಪತ್ತನ್ನು ಅಲ್ಲಾಹು ಖರೀದಿಸಿದ್ದಾನೆ.
ಎನ್ನಲ್ಲಾಹು ಸುಬ್ಹಾನಹು ವ ತಆಲಾ ಹೇಳು. ಸಂಪತ್ತು ಯಾರದು? ಸಂಪತ್ತಿನ ಒಡೆಯ ಯಾರು? ಶರೀರದ ಒಡೆಯ ಯಾರು? ಸಂಪತ್ತು ಅಲ್ಲಾಹನದ್ದು, ಶರೀರವು ಅಲ್ಲಾಹನದ್ದು. ನಿಮ್ಮ ಸಂಪತ್ತು ಅಲ್ಲಾಹನಿಗೆ ಸೇರಿದ್ದು, ನಿಮ್ಮ ಶರೀರವು ಅಲ್ಲಾಹನಿಗೆ ಸೇರಿದ್ದು. ವಿಶೇಷವಾದ ಸಾಮರ್ಥ್ಯ ಇಲ್ಲದ, ವಿಶೇಷವಾದ ಪ್ರತಿಭೆ ಇಲ್ಲದ, ಹೆಚ್ಚೇನು ಎಜುಕೇಶನ್ ಇಲ್ಲದ ಎಷ್ಟೋ ಮಂದಿ ಅಗರ್ಭ ಶ್ರೀಮಂತರಾಗಿರುವ ನೂರು ಉದಾಹರಣೆಗಳು ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಎದುರಿನಲ್ಲಿದೆ. ಅಪಾರ ಸಾಮರ್ಥ್ಯ ಇದ್ದು, ಅಪಾರ ಟ್ಯಾಲೆಂಟ್ ಪ್ರತಿಭೆ ಇದ್ದು, ಧಾರಾಳ ಒಳ್ಳೆಯ ಎಜುಕೇಶನ್ ಇದ್ದು, ಕಡು ಬಡತನದಲ್ಲಿ ಬದುಕುತ್ತಿರುವ ನೂರು ಉದಾಹರಣೆಗಳು ನನ್ನ ಮತ್ತು ನಿಮ್ಮ ಎದುರಿನಲ್ಲಿ ಖಂಡಿತ ಇದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಸಂಪತ್ತು ನಿಮ್ಮ ಸಾಮರ್ಥ್ಯದಿಂದ ನೀವು ಗಳಿಸಿದ್ದಲ್ಲ. ಸಂಪತ್ತು ಅಲ್ಲಾಹನ ಅಪಾರವಾದ ಅನುಗ್ರಹವಾಗಿದೆ, ಅಲ್ಲಾಹನ ಔದಾರ್ಯವಾಗಿದೆ, ಅಲ್ಲಾಹನ ಕೊಡುಗೆಯಾಗಿದೆ. ಆದ್ದರಿಂದ ಸಂಪತ್ತು ಅಲ್ಲಾಹನದು. ನಿಮ್ಮ ಶರೀರ ಅದು ನಿಮ್ಮದಲ್ಲ, ಅದು ಅಲ್ಲಾಹನಿಗೆ ಸೇರಿದೆ. ಆದ್ದರಿಂದ ಸಂಪತ್ತು ಮತ್ತು ಸಂಪತ್ತಿನ ಒಡೆಯ ಯಾರು ಅಂತ ಕೇಳಿದರೆ, ಸಂಪತ್ತು ಮತ್ತು ಶರೀರದ ಒಡೆಯ ಅಲ್ಲಾಹು ಆಗಿದ್ದಾರೆ. ಸ್ವಲ್ಪ ಸಮಯದವರೆಗೆ, ಒಂದು ನಿರ್ದಿಷ್ಟ ಕಾಲಾವಧಿಯ ತನಕ, ವಲಕುನ್ ಫಿಲ್ ಅರ್ದಿ ಮುಸ್ತಕರ್ರುನ್ ವ ಮತಾಉನ್ ಇಲಾ ಹೀನ್, ಒಂದು ನಿಶ್ಚಿತ ಕಾಲದ ತನಕ ಇವುಗಳನ್ನು ಉಪಯೋಗಿಸುವ ಅವಕಾಶವನ್ನು ಅಲ್ಲಾಹು ನಿಮಗೆ ನೀಡಿದ್ದಾನೆ. ಆದ್ದರಿಂದ ಸಂಪತ್ತಿನ ಒಡೆಯ ಅಲ್ಲಾಹು ಆಗಿರುವಾಗ, ಸಂಪತ್ತು ಮತ್ತು ಶರೀರ ಅದು ಅಲ್ಲಾಹನದ ಒಡೆತನದಲ್ಲೇ ಇರುವಾಗ, ಮತ್ತೆ ನೀವು ಅದನ್ನು ಅಲ್ಲಾಹನಿಗೆ ಮಾರಾಟ ಮಾಡುವುದಂದರೇನು? ಅದರ ಒಡೆಯ ಅಲ್ಲಾಹನೇ ಆಗಿರುವಾಗ, ಅದರ ಪ್ರಭು ಅಲ್ಲಾಹನೇ ಆಗಿರುವಾಗ, ಅದರ ಆನರ್ ಅಲ್ಲಾಹನೇ ಆಗಿರುವಾಗ, ಮತ್ತೆ ನಿಮ್ಮ ಶರೀರವನ್ನು, ನಿಮ್ಮ ಸಂಪತ್ತನ್ನು ಅಲ್ಲಾಹನಿಗೆ ನೀವು ಮಾರಾಟ ಮಾಡುವುದಂದರೆ, ಸೂಕ್ಷ್ಮವಾಗಿ ಅವಲೋಕನ ನಡೆಸಬೇಕಾದ ಕುರ್ಆನ್ನ ಸೂಕ್ತ. ನಿಮ್ಮ ಸಂಪತ್ತನ್ನು, ನಿಮ್ಮ ಶರೀರವನ್ನು ಅಲ್ಲಾಹನಿಗೆ ನೀವು ಮಾರಾಟ ಮಾಡಬೇಕು. ಸ್ವರ್ಗಕ್ಕೆ ಬದಲಿಯಾಗಿ ಸ್ವರ್ಗ ಕೊಡುತ್ತೇನೆ ಎಂಬ ಅಗ್ರಿಮೆಂಟಿನೊಂದಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಸಂಪತ್ತನ್ನು, ನಿಮ್ಮ ಶರೀರವನ್ನು ಪರ್ಚೇಸ್ ಮಾಡಿದ್ದಾನೆಂದರೆ, ನಿಮ್ಮ ಸಂಪತ್ತನ್ನು, ನಿಮ್ಮ ಶರೀರವನ್ನು ಉಪಯೋಗಿಸುವ ಸ್ವಾತಂತ್ರ್ಯವನ್ನು ಅಲ್ಲಾಹು ನಿಮಗೆ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ಅಲ್ಲಾಹನಿಗೆ ಬಿಟ್ಟು ಕೊಡಬೇಕು ಎಂಬುದಾಗಿದೆ. ನಿಮ್ಮ ಸಂಪತ್ತನ್ನು ವ್ಯಯಿಸಲು ಅಲ್ಲಾಹು ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟ. ಅದನ್ನು ಒಳ್ಳೆಯದಕ್ಕೂ ವಿನಿಯೋಗಿಸಬಹುದು, ಅದನ್ನು ಕೆಡುಕಿಗೂ ವಿನಿಯೋಗಿಸಬಹುದು, ಅದನ್ನು ಉಪಕಾರ ಮಾಡುವುದಕ್ಕೂ ಉಪಯೋಗಿಸಬಹುದು, ತೊಂದರೆ ಕೊಡುವುದಕ್ಕೂ ಉಪಯೋಗಿಸಬಹುದು. ಸ್ವರ್ಗವಾಸಿಗಳಾಗುವುದಕ್ಕೂ ನಿಮ್ಮ ಸಂಪತ್ತು ನೀವು ಖರ್ಚು ಮಾಡಬಹುದು, ನರಕವನ್ನು ದೃಢೀಕರಿಸುವುದಕ್ಕೂ ನಿಮ್ಮ ಸಂಪತ್ತನ್ನು ನೀವು ಖರ್ಚು ಮಾಡಬಹುದು. ಅದೇ ರೀತಿ ನಿಮ್ಮ ಶರೀರದಿಂದಲೂ ದೇವ ನಿಷೇಧ, ದೇವನ ದಾಸರಿಗೆ ತೊಂದರೆ ಕೊಡುವುದು, ಪರಿಸರವನ್ನು ಹಾಳು ಮಾಡುವುದು, ಅಧರ್ಮ, ಅಕ್ರಮ, ಕ್ರೌರ್ಯ, ಕ್ಷೋಭೆ, ಇವುಗಳಿಗೂ ನಿಮ್ಮ ಶರೀರವನ್ನು ನೀವು ವ್ಯಯಿಸಬಹುದು. ಅದೇ ರೀತಿ ಅಲ್ಲಾಹನ ದಾಸರಾಗಿ, ವಿನಯಶೀಲರಾಗಿ, ಅಲ್ಲಾಹನ ದಾಸರನ್ನು ಸಂರಕ್ಷಿಸುವವರಾಗಿ, ಪರಿಸರವನ್ನು ಸಂರಕ್ಷಿಸುವವರಾಗಿ ಹಾಗೂ ನಿಮ್ಮ ಶರೀರವನ್ನು ನೀವು ವ್ಯಯಿಸಬಹುದು. ಹೀಗೆ ಅಲ್ಲಾಹು ನೀಡಿದ ಸಂಪತ್ತು ಮತ್ತು ಶರೀರವನ್ನು ವ್ಯಯಿಸುವ ಸ್ವಾತಂತ್ರ್ಯವನ್ನು ಅಲ್ಲಾಹು ನಮಗೆ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ಅಲ್ಲಾಹುವೇ ನಾನು ನಿನಗೆ ಬಿಟ್ಟು ಕೊಡುತ್ತಿದ್ದೇನೆ, ಇದಾಗಿದೆ. ಅಲ್ಲಾಹು ನಿಮ್ಮ ಸಂಪತ್ತನ್ನು, ನಿಮ್ಮ ಶರೀರವನ್ನು ಮಾರಾಟ ಮಾಡಿದ್ದಾನೆ ಎಂಬುದರ ತಾತ್ಪರ್ಯ. ನನ್ನ ಇಷ್ಟ ನನ್ನ ಇಷ್ಟ ಅಲ್ಲ, ನನ್ನ ಆಸೆ ನನ್ನ ಆಸೆಗಳಲ್ಲ, ನನ್ನ ಬಯಕೆ ನನ್ನ ಬಯಕೆಗಳಲ್ಲ. ಅಲ್ಲಾಹು ಯಾವುದನ್ನು ಇಷ್ಟಪಡುತ್ತಾನೋ ಅದುವೇ ನನ್ನ ಇಷ್ಟ. ಅಲ್ಲಾಹು ಯಾವುದನ್ನು ಬಯಸುತ್ತಾನೋ ಅದುವೇ ನಾನು ಬಯಸುವುದು. ಅಲ್ಲಾಹು ಏನು ಬಯಸಿದ್ದಾನೋ ಅದುವೇ ನನ್ನ ಬದುಕಿನ ಅಜೆಂಡಾ. ಹೀಗೆ ಸಂಪತ್ತು ಮತ್ತು ಶರೀರದಲ್ಲಿರುವ ಸ್ವಾತಂತ್ರ್ಯವನ್ನು ಅಲ್ಲಾಹನಿಗೆ ಬಿಟ್ಟುಕೊಟ್ಟಿದ್ದೇನೆ ಎಂಬ ಉಜ್ವಲವಾದ ತರಬೇತಿಯಾಗಿತ್ತು ಸಹೋದರರೇ ರಮದಾನ್ ತಿಂಗಳ ಟ್ರೈನಿಂಗ್. ನಿನ್ನೆ 8 ಗಂಟೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವುದು ನಿಮಗೆ ನಿಷಿದ್ಧ ಆಗಿತ್ತು.
ನಿನ್ನೆ ಬೆಳಿಗ್ಗೆ 8:20ಕ್ಕೆ 8:15 ಗಂಟೆಗೆ ನೀರು ಕುಡಿಯುವುದು ನಿಮಗೆ ನಿಷಿದ್ಧ ಆಗಿತ್ತು. ಆದರೆ ಇವತ್ತು 8:30 ಗಂಟೆ ಬೆಳಿಗ್ಗೆಗೆ ನಾನು ಬ್ರೇಕ್ಫಾಸ್ಟ್ ಮಾಡುವುದಿಲ್ಲ ಅಂತ ನೀವು ತೀರ್ಮಾನಿಸುವುದಾದರೆ ಅದು ಹರಾಮಾಗ್ತದೆ. ಇವತ್ತು 8 ಗಂಟೆಗೆ ಬೆಳಿಗ್ಗೆ ನಾನು ನೀರು ಕುಡಿಯುವುದಿಲ್ಲ ಎಂದು ನೀವು ತೀರ್ಮಾನಿಸುವುದಾದರೆ ಅದು ಹರಾಮಾಗುತ್ತದೆ. ನಿನ್ನೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡುವುದು ಹರಾಮಾಗಿತ್ತು. 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡುವುದಿಲ್ಲ ಎಂದು ತೀರ್ಮಾನಿಸುವುದು ಹರಾಮಾಗ್ತದೆ. ಎಷ್ಟು ಶಿಸ್ತುಬದ್ಧವಾದ, ಎಷ್ಟು ಉಜ್ವಲವಾದ ತರಬೇತಿಯನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಕಲಿಸಿಕೊಟ್ಟಿದ್ದಾನೆ. ಹೀಗೆ ಅಲ್ಲಾಹು ಇಷ್ಟಪಟ್ಟದ್ದನ್ನು ಇಷ್ಟಪಡಲು, ಅಲ್ಲಾಹು ಇಷ್ಟಪಟ್ಟದ್ದನ್ನು ಇಷ್ಟಪಡದೇ ಇರಲು, ಸಹೋದರ ಸಹೋದರಿಯರೇ, ರಮಲಾನ್ ನಮಗೆ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ. ಈ ಹೊಣೆಗಾರಿಕೆಯೊಂದಿಗೆ, ಈ ವಾಸ್ತವಿಕತೆಯ ಅರಿವಿನೊಂದಿಗೆ ನಮ್ಮ ಬದುಕು ಮುಂದೆ ಸಾಗಬೇಕಾಗಿದೆ ಎಂದು ಈದ್ ಉಲ್ ಫಿತ್ರ್ನ ಸಂದೇಶವಾಗಿ ನಿಮ್ಮೊಂದಿಗೆ ನಾನು ಈ ವಿಚಾರವನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಎರಡನೆಯದಾಗಿ, ಅಲ್ಲಾಹು ಅಕ್ಬರ್ ಎಂಬುದು ವಿಜಯದ ಘೋಷಣೆಯಾಗಿದೆ. ಬದುಕಿನ ಮೂಲೆಗಳಲ್ಲೂ ಸ್ವಾಧೀನ ಇರುವ, ಬದುಕಿನ ಎಲ್ಲಾ ಕ್ಷೇತ್ರಗಳನ್ನು ನಿಯಂತ್ರಿಸುತ್ತಿರುವ, ಇಬ್ಲೀಸನೊಂದಿಗೆ ಯುದ್ಧ ಮಾಡದೆ ಬದುಕಿನ ಎಲ್ಲಾ ಕ್ಷೇತ್ರಗಳಿಂದಲೂ ಶೈತಾನಿಯತ್ತನ್ನು ಹೊರಗೆ ಅಟ್ಟದೆ ಅಲ್ಲಾಹು ಅಕ್ಬರ್ ಎಂದು ನೀವು ಹೇಳುವುದಾದರೆ ಆ ಅಲ್ಲಾಹು ಅಕ್ಬರಿಗೆ ಯಾವ ಅರ್ಥವೂ ಇಲ್ಲ ಎಂದು ಸಹೋದರ ಸಹೋದರಿಯರೇ ನಮಗೆ ಗೊತ್ತಿರಬೇಕು. ಮಾಲಿನ್ಯ ತುಂಬಿದ ಮನಸ್ಸಿನೊಂದಿಗೆ ಶಹರ್ ರಮಲಾನಿಗೆ ನೀವು ಪ್ರವೇಶಿಸಿದ್ದೀರಾ. ಅದೇ ಮಾಲಿನ್ಯ ತುಂಬಿದ ಮನಸ್ಸಿನೊಂದಿಗೆ ಈದ್ ಉಲ್ ಫಿತ್ರಿಗೂ ನೀವು ಪ್ರವೇಶಿಸಿದ್ದರೆ ನೀವು ಹೇಳುತ್ತಿರುವ ಅಲ್ಲಾಹು ಅಕ್ಬರ್ ಅದಕ್ಕೆ ಯಾವ ಅರ್ಥವೂ ಇಲ್ಲ, ಈ ಘೋಷಣೆಗೆ ಯಾವ ಮಹತ್ವವೂ ಇಲ್ಲ ಅಂತ ಸಹೋದರ ಸಹೋದರಿಯರೇ ನಮಗೆ ಗೊತ್ತಿರಬೇಕು. ಶೈತಾನಿಯತನ್ನು ಸೋಲಿಸಿದ, ಬದುಕಿನ ಎಲ್ಲಾ ಕ್ಷೇತ್ರಗಳಿಂದಲೂ ಪಿಶಾಚಿಯನ್ನು ಹೊರಕಟ್ಟಿದ, ಇಬ್ಲೀಸಿನ ಗುಲಾಮಗಿರಿಯಿಂದ, ಇಬ್ಲೀಸಿನ ದಾಸತನದಿಂದ ಮುಕ್ತಿಯನ್ನು ಪಡೆದ ಅಲ್ಲಾಹು ಅಕ್ಬರ್ ಆಗಬೇಕು. ಸಹೋದರರೇ, ವಿಶ್ವಾಸಿಗಳ ಅಲ್ಲಾಹು ಅಕ್ಬರ್. ಆದ್ದರಿಂದ ಈದ್ ಉಲ್ ಫಿತ್ರ್ನ ಅಲ್ಲಾಹು ಅಕ್ಬರ್ ಅದು ಶೈತಾನಿಯತನ್ನು ಸೋಲಿಸಿದ ತಕ್ಬೀರ್ ಆಗಲಿ. ಆ ಸ್ಫೂರ್ತಿಯೊಂದಿಗೆ ಇಬ್ಲೀಸನೊಂದಿಗೆ ಯುದ್ಧ ಮಾಡಿದ, ಇಬ್ಲೀಸನೊಂದಿಗೆ ಹೋರಾಟ ನಡೆಸಿ ಇಬ್ಲೀಸನ್ನು ಸೋಲಿಸಿದ ಆ ಸ್ಫೂರ್ತಿಯೊಂದಿಗೆ ಈದ್ ಹಬ್ಬವನ್ನು ಆಚರಿಸಬೇಕು ಎಂದು ನನ್ನ ಸಹೋದರ ಸಹೋದರಿಯರೊಂದಿಗೆ ನಾನು ವಸಿಯತ್ ಮಾಡುತ್ತಾ ಇದ್ದೇನೆ. ಇಬ್ಲೀಸಿನ ಸಂಸ್ಕಾರದೊಂದಿಗೆ ಹೊಂದಾಣಿಕೆಯಾಗುವ ಯಾವ ಕರ್ಮಗಳಲ್ಲೂ ಸಹೋದರರೇ ಈ ದಿನದಂದು ನೀವು ಭಾಗಿಯಾಗಬಾರದು. ಬಹಳ ಮುಖ್ಯವಾಗಿ ನನ್ನ ಪ್ರೀತಿಯ ಯುವಕರು ಮತ್ತು ಯುವತಿಯರು, ವಿದ್ಯಾರ್ಥಿಗಳು, ಆರೋಗ್ಯ ಇರುವ ಒಳ್ಳೆಯ ದಿನಗಳಲ್ಲಿ ಬಿಸಿ ರಕ್ತದ ಹುರುಪಿನಲ್ಲಿ ಕೆಲವೊಮ್ಮೆ ತಾತ್ಕಾಲಿಕವಾದ ಆನಂದದಲ್ಲಿ ಸಿಲುಕು ಹಾಕಿಕೊಳ್ಳುವ, ನಶ್ವರವಾದ ಕ್ಷಣಿಕವಾದ ಸುಖದ ದಾಸರಾಗುವ, ಗುಲಾಮರಾಗುವ ಸಂದರ್ಭಗಳಿರುತ್ತವೆ. ಸಹೋದರರ ಎಲ್ಲಾ ವಿಷಯಗಳಲ್ಲೂ, ಎಲ್ಲಾ ಸಂದರ್ಭಗಳಲ್ಲೂ ನಿಮ್ಮ ಕಣ್ಣಿನ, ನಿಮ್ಮ ಕಿವಿಯ, ನಿಮ್ಮ ಕೈಕಾಲುಗಳ, ನಿಮ್ಮ ಮಸ್ತಿಷ್ಕದ, ನಿಮ್ಮ ಬುದ್ಧಿಯ ಪರಿಶುದ್ಧತೆಯನ್ನು ದೃಢೀಕರಿಸಲು, ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಬೇಕು ಎಂದು ನನ್ನ ಪ್ರೀತಿಯ ಯುವಕರೊಂದಿಗೆ, ಯುವತಿಯರೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ ನಾನು ವಸಿಯತ್ ಮಾಡುತ್ತಾ ಇದ್ದೇನೆ. ಅದರ ಅರ್ಥ ನಾವು ಮಲಾಯಿಕತೆಗಳು ಅಂತ ಖಂಡಿತ ಅಲ್ಲ. ಯಾವ ತಪ್ಪು ಸಂಭವಿಸದ ಮಲಾಯಿಕತೆಗಳು ನೀವು ಅಂತ ಖಂಡಿತ ಅಲ್ಲ. ವಲ್ಲದೀನ ಇದಾ ಫಅಲು ಫಾಹಿಶತನ್ ಔ ظلموا انفسهم ذكروا الله فاستغفر لهم ومن يغفر الذنوب الا الله ولم يصروا على ما فعلوا وهم يعلمون. ಹಾಗೆ ಈ ಬದುಕಿನ ಸಫರ್ನಲ್ಲಿ ಯಾವುದಾದರೂ ತಪ್ಪುಗಳು ಸಂಭವಿಸಿ ಬಿಟ್ಟರೆ, ಔ ظلموا انفسهم, ನನ್ನ ಈ ಶರೀರ ಇದು ಸ್ವರ್ಗಕ್ಕೆ ಹೋಗುವುದಕ್ಕೆ ತಡೆಯಾಗುವ ಯಾವುದಾದರೂ ಪಾಪ ಕೃತ್ಯವನ್ನು ನಾನು ಮಾಡಿಬಿಟ್ಟರೆ, ನನ್ನ ಈ ಶರೀರ ಇದು ನರಕಕ್ಕೆ ಇಂಧನವಾಗಬಹುದಾದ ಯಾವುದಾದರೂ ಪಾಪವನ್ನು ನಾನು ಮಾಡಿಬಿಟ್ಟರೆ, ಅವರಲ್ಲಾಹನನ್ನು ಸ್ಮರಿಸ್ತಾರೆ, ಅವರಲ್ಲಾಹನೊಂದಿಗೆ ಕ್ಷಮೆ ಯಾಚಿಸ್ತಾರೆ,
ಅವರು ಪಶ್ಚಾತ್ತಾಪ ಪಟ್ಟು ಮರಳುತ್ತಾರೆ. ಅಲ್ಲಾಹನ ಹೊರತು ನಿಮ್ಮ ಪಾಪಗಳನ್ನು ಕ್ಷಮಿಸುವವರು ಯಾರಿದ್ದಾರೆ? ಅಲ್ಲಾಹನ ಹೊರತು ನಿಮ್ಮ ಪಾಪಗಳನ್ನು ಕ್ಷಮಿಸುವವರು ಯಾರು? ಅಂಡರ್ಲೈನ್ ಮಾಡಬೇಕು ನೀವು. ತಮ್ಮ ತಪ್ಪುಗಳನ್ನು ಅವರು ಸಮರ್ಥಿಸುವವರು ಅಲ್ಲ. ತಮ್ಮ ತಪ್ಪುಗಳೊಂದಿಗೆ ಅವರು ಸಮರ್ಥನೆ ಕೊಡುವುದು, ಅದಕ್ಕಾಗಿ ಸಿದ್ಧಾಂತಗಳನ್ನು ಮಂಡಿಸುವುದು. ಯಾರಾದರೂ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿದರೆ ಅವನೊಂದಿಗೆ ಹಗೆತನ ಸಾಧಿಸುವುದು, ನೀವು ಮಾಡಿದ ತಪ್ಪನ್ನು ಸಮರ್ಥಿಸುವುದಕ್ಕಾಗಿ ಅಸಾಧಾರಣವಾಗಿ ಪ್ರಯತ್ನ ಪಡುವುದು, ಇದೆಲ್ಲ ವಿಶ್ವಾಸಿಗಳ ಸಂಸ್ಕಾರ. ನಾನು ತಪ್ಪು ಮಾಡುತ್ತಿದ್ದೇನೆಂದು ಗೊತ್ತಾದರೆ ಅಥವಾ ಯಾರಾದರೂ ನನ್ನ ತಪ್ಪನ್ನು ಎತ್ತಿ ತೋರಿಸಿದರೆ ಅವರ ತಪ್ಪನ್ನು ಸಮರ್ಥಿಸುವವರಲ್ಲ, ಅವರು ಪಶ್ಚಾತ್ತಾಪ ಪಟ್ಟು ಮರಳುತ್ತಾರೆ. ಅದು ವಿಶ್ವಾಸಿಗಳ ಜೀವನ ಶೈಲಿಯಾಗಿದೆ ಎಂದು ಸಹೋದರ ಸಹೋದರಿಯರೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ವಿಶ್ವಾಸಿಗಳ ಬದುಕಿನ ಕಲ್ಚರ್ನ ಬಗ್ಗೆ ಹೇಳಿದ. ಆದ್ದರಿಂದ ಎಲ್ಲಿಯಾದರೂ ತಪ್ಪಿ ಹೋದರೆ ಸುಧಾರಿಸಿಕೊಳ್ಳಲು ನಮಗೆ ಖಂಡಿತ ಸಾಧ್ಯವಾಗಬೇಕು. ಸಹೋದರಿಯರೇ, ಇದು ಈದಿನ ದಿವಸ. ಈದಂದರೆ ಆಚರಣೆ, ಈದಂದರೆ ಸಂಭ್ರಮ, ಈದಂದರೆ ಸಡಗರ. ಆಚರಣೆ ಇಲ್ಲದ, ಸಂಭ್ರಮ ಇಲ್ಲದ, ಸಡಗರ ಇಲ್ಲದ ಧಾರಾಳ ಸಹೋದರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ. ಕೆಲವರು ರೋಗಿಗಳು, ಅವರಿಗೆ ಈದಿನ ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಮಸೀದಿಯಲ್ಲಿ ಬಂದು ಈದಿನ ನಮಾಜ್ ಮಾಡಲಿಕ್ಕೆ ಅವರಿಗೆ ಆರೋಗ್ಯ ಇಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮಲ್ಲಿರುವ ರೋಗಿಗಳಿಗೆ ಅಲ್ಲಾಹು ಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮನಸ್ಸಿಗೆ ಸಾಂತ್ವನವನ್ನು, ನೆಮ್ಮದಿಯನ್ನು ದಯಪಾಲಿಸಲಿ. ಅದರ ಜೊತೆಗೆ ಸತ್ಯವಿಶ್ವಾಸಿಗಳು ಬದುಕುತ್ತಿರುವ ಈ ಕಾಲ ಬಹಳ ಕಠಿಣವಾದ, ಬಹಳ ಕಠೋರವಾದ ಒಂದು ಕಾಲಾವಸ್ಥೆಯಾಗಿದೆ. ನಮ್ಮನ್ನು ನಡುಗಿಸಿ ಬಿಡುವ ಹಲವಾರು ಘಟನೆಗಳು ಜಗತ್ತಿನಾದ್ಯಂತ ನಡೆಯುತ್ತಾ ಇದೆ. ಈ ಸಮುದಾಯ 10 ಹಲವು ಪರೀಕ್ಷೆಗಳ ಮೂಲಕ, 10 ಹಲವು ಸವಾಲುಗಳ ಮೂಲಕ, ಈ ಉಮ್ಮತ್ತು ಅಗ್ನಿ ಪರೀಕ್ಷೆಗಳ ಮೂಲಕ ಹಾದು ಹೋಗುತ್ತಾ ಇದೆ. ಸಹೋದರ ಸಹೋದರಿ, ನಮಗೆ ಗೊತ್ತಿರಬೇಕು, ಸಮುದಾಯ ಅನುಭವಿಸುತ್ತಿರುವ ಎಲ್ಲಾ ನಿಂದ್ಯತೆಗೆ, ಸಮುದಾಯ ಎದುರಿಸುತ್ತಿರುವ ಎಲ್ಲಾ ರೀತಿಯ ದೌರ್ಜನ್ಯಗಳಿಗೆ ಇಸ್ಲಾಂ ಅನ್ನು ನೀವು ಕೈಬಿಟ್ಟಿದ್ದೀರಿ ಎಂಬುದು ಮಾತ್ರ ಕಾರಣವಾಗಿದೆ. ಇಸ್ಲಾಂ ಅನ್ನು ಕೈಬಿಟ್ಟ ಒಂದು ಸಮುದಾಯ, ಅಮೆರಿಕವನ್ನು ನೀವು ದ್ವೇಷಿಸುತ್ತೀರಿ, ಇಸ್ರೇಲ್ ಅನ್ನು ನೀವು ದ್ವೇಷಿಸುತ್ತೀರಿ. ಅಮೆರಿಕ ಮತ್ತು ಇಸ್ರೇಲಿಗೆ ಲಅನತುಲ್ಲಾಹಿ ಅಲೈಹಿ ಎಂದು ಹೇಳುವ ಸಮುದಾಯ. ಆದರೆ ಬದುಕಿನ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಮೆರಿಕಾದವರು, ಇಸ್ರೇಲ್ನವರು ಯಾವ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೋ ಆ ಸಂಸ್ಕಾರವನ್ನು ಬದುಕಿನ ಪ್ರತಿ ಕ್ಷೇತ್ರಗಳಲ್ಲೂ ಒಂದು ಸಮುದಾಯ ಅಮೆರಿಕಕ್ಕೆ, ಇಸ್ರೇಲಿಗೆ ಲಅನತುಲ್ಲಾಹಿ ಅಲೈಹಿ ಹೇಳಿದ್ದರಿಂದ ಯಾವುದಾದರೂ ಪ್ರಯೋಜನ ಇದೆ? ಯಾವುದಾದರೂ ವಿಷಯದಲ್ಲಿ ನಿಮಗೆ ಕುರ್ಆನ್ ಅನ್ನು ಪಾಲಿಸಲು ಸಾಧ್ಯವಾಗುತ್ತಿದೆಯೇ? ನಿಮ್ಮ ಮಕ್ಕಳ ಹೇರ್ ಕಟ್ ಮಾಡುವ ವಿಷಯದಿಂದ ತೊಡಗಿ, ನಿಮ್ಮ ಮಕ್ಕಳ ತಲೆ ಕೂದಲು ಕತ್ತರಿಸುವಲ್ಲಿಂದ ತೊಡಗಿ, ನಿಮ್ಮ ಮಕ್ಕಳ ಡ್ರೆಸ್ ಕೋಡ್ನಿಂದ ಆರಂಭವಾಗಿ ನೀವು ಸ್ಮಾರ್ಟ್ ಫೋನ್ ಉಪಯೋಗಿಸುವ ಅಲ್ಲಿಂದ ತೊಡಗಿ ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ, ಸಾಮಾಜಿಕವಾದ, ಕೌಟುಂಬಿಕವಾದ ಎಲ್ಲಾ ಕ್ಷೇತ್ರಗಳಲ್ಲೂ ಅಮೆರಿಕಾದವರು ಮತ್ತು ಇಸ್ರೇಲ್ನವರು ಯಾವ ಸಂಸ್ಕಾರವನ್ನು ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೋ ಆ ಸಂಸ್ಕಾರದ ಗುಲಾಮರಾಗಿ, ಆ ಸಂಸ್ಕಾರದ ದಾಸರಾಗಿ ಮತ್ತೆ ಅಮೆರಿಕವನ್ನು ವಿರೋಧಿಸಿ, ಮತ್ತೆ ಇಸ್ರೇಲ್ ಅನ್ನು ವಿರೋಧಿಸಿ ಅಮೆರಿಕಕ್ಕೆ ಲಅನತ್ ಹೇಳಿ, ಸಹೋದರ ಸಹೋದರಿಯರೇ, ಸುರಕ್ಷಿತವಾಗಿ ಬದುಕಲು ಸಾಧ್ಯ ಎಂದು ನೀವು ತಿಳಿದಿದ್ದರೆ ಅದು ಮೂರ್ಖತನ ಅಂತ ಗೊತ್ತಿರಬೇಕು. ಕರ್ಬಲಾದ ನಂತರ ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಇಸ್ಲಾಂ ಶಕ್ತಿಶಾಲಿಯಾಯಿತು, ಇಸ್ಲಾಂ ಪ್ರಬಲವಾಯಿತು. ಆದ್ದರಿಂದ ಸಹೋದರ ಸಹೋದರಿಯರೇ, ಜಗತ್ತಿನಾದ್ಯಂತ ನಡೆಯುತ್ತಿರುವ ಪ್ರಕ್ರಿಯೆಗಳನ್ನು ನೋಡಿ, ಜಗತ್ತಿನಾದ್ಯಂತ ಈ ಉಮ್ಮತ್ತು ಎದುರಿಸುತ್ತಿರುವ ಪರೀಕ್ಷೆಗಳನ್ನು ನೋಡಿ ಎಂದೂ ನಿರಾಶರಾಗಬಾರದು, ಖಂಡಿತ ನಿರಾಶರಾಗಬಾರದು. ಸ್ವಲ್ಪ ಬೆಲೆ ಕೊಡಲೇಬೇಕಾಗ್ತದೆ, ಸ್ವಲ್ಪ ತ್ಯಾಗ ನೀವು ಅನುಭವಿಸಲೇಬೇಕಾಗುತ್ತದೆ. ಹೀಗೆ
ಗೋವಿನ ಹೆಸರಲ್ಲಿ ಇನ್ನು ಹಲವು ವಿಷಯಗಳ ಮೂಲಕ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ, ಹಿಂದೂಗಳು ಮತ್ತು ಮುಸ್ಲಿಮರನ್ನು ಬೇರ್ಪಡಿಸಲು ನಿಮ್ಮ ವೈರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಹಿಂದೂಗಳು ಮತ್ತು ಮುಸ್ಲಿಮರು ಬೇರ್ಪಟ್ಟ ಒಂದು ಬದುಕು ಅಲ್ಲ ನಮ್ಮ ಬದುಕು. ಹಿಂದೂಗಳು ಬೇರೆ, ಮುಸ್ಲಿಮರು ಬೇರೆ. ಹಾಗೆ ಹಿಂದೂಗಳು ಮತ್ತು ಮುಸ್ಲಿಮರು ಬೇರ್ಪಟ್ಟ ಒಂದು ಜೀವನ ಶೈಲಿ ಅಲ್ಲ ನಮ್ಮ ಜೀವನ ಶೈಲಿ. ಒಟ್ಟುಗೂಡಿ ಬದುಕಿದ ಸಂಸ್ಕಾರ ನಮ್ಮದು, ಒಟ್ಟುಗೂಡಿ ಬದುಕಲೇಬೇಕಾದ ಸಂಸ್ಕಾರ ನಮ್ಮದು. ಆದರೆ ಹಲವಾರು ರೀತಿಯ ಗೊಂದಲಗಳ ಮೂಲಕ ಜನರನ್ನು ಹೊಡೆದು ಬಡಿದು ಸಾಯಿಸಿ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಿ ಒಂದು ಸಮುದಾಯವನ್ನು ಹೆದರಿಸುವ, ಒಂದು ಸಮುದಾಯದಲ್ಲಿ ಬೆದರಿಕೆಯನ್ನುಂಟು ಮಾಡುವ ಪ್ರಕ್ರಿಯೆಗಳು ನಡೆಯುವಾಗ ಮುಸ್ಲಿಮರು ಇನ್ನು ಮುಸ್ಲಿಮರ ರಕ್ಷಣೆಯನ್ನು ಮುಸ್ಲಿಮರೇ ಮಾಡಿಕೊಳ್ಳಬೇಕು ಎಂದು ಸಾಮುದಾಯಿಕವಾಗಿ ಆಲೋಚಿಸುವುದಾದರೆ, ನಿಮ್ಮ ಮನಸ್ಸುಗಳಲ್ಲೂ ಕೋಮುವಾದ ಬೆಳೆದು ಬಿಟ್ಟರೆ, ಯಾವ ಅಜೆಂಡಾ ಜಾರಿಯಾಗಬೇಕೆಂದು ನಿಮ್ಮ ಶತ್ರುಗಳು ಬಯಸ್ತಾರೋ ಆ ಅಜೆಂಡಾ ಬಹಳ ಸುಲಭವಾಗಿ ಜಾರಿಯಾಗುತ್ತದೆ ಎಂಬ ಪ್ರಜ್ಞೆ ಸಹೋದರ ಸಹೋದರಿಯರೇ ನಮಗೆ ಖಂಡಿತವಾಗಿಯೂ ಇರಬೇಕು. ನಿಮ್ಮನ್ನು ಬೇರ್ಪಡಿಸಿ ಸಾಮುದಾಯಿಕ ಧ್ರುವೀಕರಣಕ್ಕೆ ಪ್ರಯತ್ನ ಪಡುವವರ ಪ್ರಯತ್ನ, ನೀವು ಕೂಡ ಕೋಮುವಾದಿಗಳಾದರೆ, ನೀವು ಕೂಡ ಸಾಮುದಾಯಿಕತೆಯ ವಕ್ತಾರರಾದರೆ ಖಂಡಿತವಾಗಿಯೂ ನಿಮ್ಮ ಶತ್ರುಗಳ ಅಜೆಂಡಾ ಬಹಳ ಸುಲಭವಾಗಿ ಜಾರಿಯಾಗುತ್ತದೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ನಿಮ್ಮನ್ನು ಪ್ರೀತಿಸುವ, ನಿಮ್ಮೊಂದಿಗೆ ಹಗೆತನ ಇಲ್ಲದ, ನಿಮ್ಮ ಜೊತೆಯಲ್ಲಿ ನಿಲ್ಲುವ ಕೋಟಿಗಟ್ಟಲೆ ಜಾತ್ಯತೀತ ಮನಸ್ಸಿನ ಮನುಷ್ಯರು ಸಹೋದರ ಸಹೋದರಿಯರೇ ಈ ದೇಶದಲ್ಲಿ ಬದುಕುತ್ತಾ ಇದ್ದಾರೆ. ಅವರನ್ನು ಕೂಡ ಶತ್ರುಗಳನ್ನಾಗಿ ಮಾಡುವ, ಅವರನ್ನು ಕೂಡ ಶತ್ರುಪಾಳಯಕ್ಕೆ ಸೇರಿಸುವ ಕೆಲಸವನ್ನು ಮುಸ್ಲಿಂ ಉಮ್ಮತ್, ಬಹಳ ಮುಖ್ಯವಾಗಿ ಮುಸ್ಲಿಂ ಯುವ ಜನತೆ ಮಾಡಬಾರದು ಅಂತ ಈ ದಿನ ಸಂದೇಶವಾಗಿ ನಿಮ್ಮೊಂದಿಗೆ ನಾನು ನೆನಪಿಸ್ತಾ ಇದ್ದೇನೆ. ಯಾರನ್ನೆಲ್ಲ ಜೊತೆ ನಿಲ್ಲಿಸಲು ಸಾಧ್ಯವೋ ಅವರನ್ನು ಖಂಡಿತವಾಗಿಯೂ ಜೊತೆಗೆ ನಿಲ್ಲಿಸಬೇಕು. ಈ ದೇಶದಲ್ಲಿರುವ ಜಾತ್ಯತೀತ ಮನೋಭಾವದ ವ್ಯಕ್ತಿಗಳನ್ನು ಕೋಮುವಾದಿಗಳನ್ನಾಗಿ ಮಾಡುವ, ಅವರನ್ನು ಶತ್ರುಪಾಳಯಕ್ಕೆ ಸೇರಿಸುವ ಕೆಲಸಗಳನ್ನು ಸಹೋದರರೇ ಈ ಉಮ್ಮತ್ತು ಯಾವ ಕಾರಣಕ್ಕೂ ಮಾಡಬಾರದು. ಈ ದಿನ ಸಂದೇಶವಾಗಿ 2 ಅಜೆಂಡಾಗಳನ್ನು ನಿಮಗೆ ನಾನು ನೆನಪಿಸ್ತಾ ಇದ್ದೇನೆ. ಬಹಳ ಪ್ರಮುಖವಾದ 2 ಅಜೆಂಡಾಗಳಿರಬೇಕು ಈ ಉಮ್ಮತ್ತಿಗೆ. ಒಂದನೆಯ ಅಜೆಂಡಾ ಮುಸ್ಲಿಂ ಸಮುದಾಯವನ್ನು ಮುಸ್ಲಿಂ ಸಮುದಾಯವಾಗಿ ಮಾರ್ಪಡಿಸಬೇಕಾಗಿದೆ. ಈಮಾನ್ನ ಶಕ್ತಿ ಇರುವ, ಆದರ್ಶ ನಿಷ್ಠೆಯ ಪವರ್ ಇರುವ, ಇಸ್ಲಾಮಿನ ಸಂಸ್ಕಾರ ಇರುವ ಒಂದು ಸಮುದಾಯವಾಗಿ ಈ ಉಮ್ಮತ್ತನ್ನು ನೀವು ಬೆಳೆಸಬೇಕಾಗಿದೆ. ಅಸ್ಸಾಮಿಗೆ ಹೋಗಿ, ನೀವು ವೆಸ್ಟ್ ಬೆಂಗಾಲಿಗೆ ಹೋಗಿ, ಬಿಹಾರಕ್ಕೆ ಹೋಗಿ, ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳಿಗೆ ನೀವು ಹೋಗಿ ಬನ್ನಿ. ಈ ಸಮುದಾಯಕ್ಕೆ ಅಲ್ಲಾಹ್ ಮತ್ತು ಅವನ ಪ್ರವಾದಿಯೊಂದಿಗೆ ಇರುವ ಸಂಬಂಧ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆ ಅರ್ಥ ಆಗಬಹುದು. ಅದೆಲ್ಲವನ್ನು ಬಿಟ್ಟು ನಮ್ಮ ಪರಿಸರದಲ್ಲೂ ಇಬಾದತ್ರಲ್ಲಿ ನಿಷ್ಠೆ ಇರುವಾಗ, ಇಸ್ಲಾಮಿನ ಬಗ್ಗೆ ಮಾತಾಡುವಾಗಲೂ ನಮ್ಮ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಾಹನೊಂದಿಗೆ ಅವನ ಪ್ರವಾದಿಯೊಂದಿಗೆ ನಮಗಿರುವ ಸಂಬಂಧದ ಪರ್ಸೆಂಟೇಜ್ ಎಷ್ಟು ಎಂದು ಸಹೋದರ ಸಹೋದರಿಯರೇ ಎದೆಯ ಮೇಲೆ ಕೈಯಿಟ್ಟ ಅವಲೋಕನ ನಡೆಸಬೇಕು. ಆದ್ದರಿಂದ ಈ ಸಮುದಾಯವನ್ನು ಪ್ರೀತಿಸುವವರು, ಈ ಸಮುದಾಯವನ್ನು ರಕ್ಷಣೆ ಮಾಡುವವರು ಮಾಡಬೇಕಾದ ಅತ್ಯಂತ ದೊಡ್ಡ ಕೆಲಸ ಈ ಉಮ್ಮತ್ತನ್ನು ಈಮಾನಿನ ಶಕ್ತಿ ಇರುವ, ಆದರ್ಶ ನಿಷ್ಠೆ ಇರುವ, ಇಸ್ಲಾಮಿನ ಸಂಸ್ಕಾರ ಇರುವ ಒಂದು ಉಮ್ಮತ್ತಾಗಿ ಬೆಳೆಸುವ ಕೆಲಸವನ್ನು ಮಾಡಬೇಕಾಗಿದೆ. ವಲಾ ತಹಿನು ವಲಾ ತಹಜನು ವಅಂತುಮ್ ಅಲ್-ಅಲೌನ ಇನ್ ಕುಂತುಮ್ ಮುಮಿನೀನ್. ನೀವು ಖೇದಿಸಬೇಡಿ, ನೀವು ದುಃಖಿಸಬೇಡಿ, ನೀವು ನಿರಾಶರಾಗಬೇಡಿ. ನೀವೇ ಈ ಜಗತ್ತಿನಲ್ಲಿ ವಿಜಯಿಗಳು. ಅಲ್ಲಾಹು ಮಾಡಿದ ವಾಗ್ದಾನ ಅಲ್ಲವೇ ಸಹೋದರರೇ? ಇದು ಅಲ್ಲಾಹು ಮಾಡಿದ ವಾಗ್ದಾನ ಅಲ್ಲವೇ? ವಲಿಲ್ಲಾಹಿಲ್ ಇಜ್ಜತ್ತು ವಲಿರಸೂಲಿಹಿ ವಲಿಲ್ ಮುಮಿನೀನ್. ಗೌರವ ಅಲ್ಲಾಹನಿಗೆ, ಇಜ್ಜತ್ ಅವನ ಪ್ರವಾದಿಗೆ, ಇಜ್ಜತ್ ಅವನ ಮುಮಿನ್ ಸತ್ಯ ವಿಶ್ವಾಸಿಗಳಿಗೆ. ಇದು ಅಲ್ಲಾಹು ಮಾಡಿದ ವಾಗ್ದಾನ ಅಲ್ಲವೇ? ಎಲ್ಲಿಗೆ ಹೋಯಿತು ನಿಮ್ಮ ಇಜ್ಜತ್? ಎಲ್ಲಿಗೆ ಹೋಯಿತು ನಿಮ್ಮ ಗೌರವ? ವಕಾಲ ಅಲ್ಲದೀನ ಕಫರು ಲಿರುಸುಲಿಹಿಂ ಲನುಖ್ರಿಜನ್ನಕುಂ ಮಿನ್ ಅರ್ದಿನಾ ಔ ಲತಊದುನ್ನ ಫೀ ಮಿಲ್ಲತಿನಾ. ಪ್ರವಾದಿಗಳೊಂದಿಗೆ ಅವರ ಶತ್ರುಗಳು
ಒಂದು ಕಾಲದಲ್ಲಿ ಹೇಳಿದರು, ನಿಮ್ಮೊಂದಿಗೆ ನಿಮ್ಮ ಶತ್ರುಗಳು ಏನು ಹೇಳ್ತಾ ಇದ್ದಾರೋ ಅದೇ ಪ್ರವಾದಿಗಳೊಂದಿಗೆ ಅವರು ಹೇಳಿದ್ದು. ಲತುಖ್ರಿಜನ್ನ ಮಿನ್ ಅರ್ಲಿಕುಂ ಅವ್ ಲತಊದುನ್ನ ಫೀ ಮಿಲ್ಲತಿನಾ. ಒಂದೋ ಈ ದೇಶವನ್ನು ಬಿಟ್ಟು ನೀವು ಹೊರಟು ಹೋಗಬೇಕು. ಇದು ಪ್ರವಾದಿಗಳೊಂದಿಗೆ ಶತ್ರುಗಳು ಹೇಳಿ, ಈ ದೇಶವನ್ನು ಬಿಟ್ಟು ನೀವು ಹೊರಟು ಹೋಗಬೇಕು. ಅವ್ ಲತಊದುನ್ನ ಫೀ ಮಿಲ್ಲತಿನಾ, ಇಲ್ಲ ಅಂದ್ರೆ ನಮ್ಮ ಧರ್ಮಕ್ಕೆ ಗರ್ವಾಪಾಸಿಯಾಗಬೇಕು. ಇದು ಪ್ರವಾದಿಗಳೊಂದಿಗೆ ಅವರ ಶತ್ರುಗಳು ಹೇಳಿದ್ದರು ಅಂತ ಅಲ್ಲಾಹ್ ಹೇಳು. ತುಖ್ರಿಜನ್ನಕುಂ ಮಿನ್ ಅರ್ಲಿನಾ ಅವ್ ಲತಊದುನ್ನ ಫೀ ಮಿಲ್ಲತಿನಾ. ಆಧುನಿಕ ವಿರೋಧಿಗಳೇ ಹೇಳ್ತಾ ಇರೋದು ನೀವು ದೇಶ ಬಿಟ್ಟು ಹೋಗಬೇಕು, ಇಲ್ಲ ಅಂದ್ರೆ ನೀವು ಗರ್ವಾಪಾಸಿಯಾಗಬೇಕು. ಪ್ರವಾದಿಗಳೊಂದಿಗೆ ಅವರ ಶತ್ರುಗಳು ಅದೇ ಹೇಳಿದ್ದರು. ಫೌಹಾ ಇಲೈಹಿಂ ರಬ್ಬುಹುಂ ಲನುಹ್ಲಿಕನ್ನ ಝಾಲಿಮೀನ್. ಅಲ್ಲಾಹ್ ಅವರಿಗೊಂದು ವಾಗ್ದಾನ ಮಾಡಿದ, ಅಲ್ಲಾಹ್ ಅವರಿಗೊಂದು ಭರವಸೆ ಕೊಟ್ಟ. ಲನುಹ್ಲಿಕನ್ನ ಝಾಲಿಮೀನ್, ಅಕ್ರಮಿಗಳನ್ನು ನಾನು ಖಂಡಿತ ನಾಶ ಮಾಡುತ್ತೇನೆ, ನಿಮ್ಮನ್ನು ನಾನು ಸಂರಕ್ಷಿಸ್ತೇನೆ. ಅಲ್ಲಾಹ್ ವಾಗ್ದಾನ ಮಾಡಿದ, ವಲನುಸ್ಕಿನನ್ನಕುಂ ಅಲ್-ಅರ್ದ ಮಿನ್ ಬಅದಿಹಿಂ, ನಿಮಗೆ ನಾನು ನೆಮ್ಮದಿಯ ಬದುಕನ್ನು ಕೊಡುತ್ತೇನೆ, ನಿಮ್ಮನ್ನು ನಾನು ರಕ್ಷಿಸ್ತೇನೆ. ಅಲ್ಲಾಹ್ ಯಾರಿಗೆ ವಾಗ್ದಾನ ಮಾಡಿದ್ದು, ಅಲ್ಲಾಹ್ ಯಾರಿಗೆ ಭರವಸೆ ಕೊಟ್ಟದ್ದು? ذَلِكَ لِمَنْ خَافَ مَقَامِي وَخَافَ وَعِيدِ. ನನ್ನನ್ನು ಭಯಪಡುವವರಿಗೆ, ನನ್ನ ಎಚ್ಚರಿಕೆಯ ಬಗ್ಗೆ, ನನ್ನ ವಿಚಾರಣೆಯ ಬಗ್ಗೆ ಭಯ ಇರುವವರಿಗೆ, ಸತ್ಯ ವಿಶ್ವಾಸಿಗಳಿಗೆ ಅವರಿಗೆ ಸಂರಕ್ಷಣೆಯ ವಾಗ್ದಾನವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಮಾಡಿದ್ದಾನೆ. ಆದ್ದರಿಂದ ಸಹೋದರರೇ, ಒಂದನೆಯ ಅಜೆಂಡಾ ಕಷ್ಟಪಡುತ್ತಿರುವ, ದೌರ್ಜನ್ಯದ ಮೇಲೆ ದೌರ್ಜನ್ಯ ಅನುಭವಿಸುತ್ತಿರುವ, ನಿಂದಿಸಲ್ಪಡುತ್ತಿರುವ, ಕಡೆಗಣಿಸಲ್ಪಡುತ್ತಿರುವ, ಅಸ್ತಿತ್ವವನ್ನು ಉಳಿಸುವುದಕ್ಕಾಗಿ ಪರದಾಡುತ್ತಿರುವ ಒಂದು ಸಮುದಾಯವನ್ನು ಈಮಾನಿನ ಶಕ್ತಿ ಇರುವ, ಇಸ್ಲಾಮಿನ ಆದರ್ಶ ನಿಷ್ಠೆಯ ಪವರ್ ಇರುವ ಒಂದು ಸಮುದಾಯವಾಗಿ ಬೆಳೆಸಬೇಕಾಗಿದೆ. ಸಮುದಾಯವನ್ನು ಪ್ರೀತಿಸುವವರು, ಸಮುದಾಯದ ರಕ್ಷಣೆಯನ್ನು ಬಯಸುವವರು ಈ ಸಮುದಾಯವನ್ನು ಭಾವನಾತ್ಮಕವಾಗಿ ಕೆರಳಿಸುವ ಕೆಲಸ ಮಾಡುವುದರಿಂದ ಅವರನ್ನು ನೀವು ಶತ್ರುಗಳಿಗೆ ಆಹಾರ ಒದಗಿಸುತ್ತೀರಿ ಅಂತ ನಿಮಗೆ ಗೊತ್ತಿರಬೇಕು. ಸಮುದಾಯವನ್ನು ಪ್ರೀತಿಸುವವರು ಮಾಡಬೇಕಾದ ಕೆಲಸ, ಸಮುದಾಯವನ್ನು ಈಮಾನ್ನ ಶಕ್ತಿ ಇರುವವರಾಗಿ ಬೆಳೆಸಬೇಕಾಗಿದೆ. ಸಹೋದರರೇ, ಎರಡನೆಯ ಅಜೆಂಡಾ, ಈ ದೇಶದಲ್ಲಿರುವ ಕೋಮುವಾದಿಗಳ ಸಂಖ್ಯೆ ಬಹಳ ಬಹಳ ಕಡಿಮೆ. ಒಂದು ಸಣ್ಣ ಟೀಮ್ ಅದು. ಆದರೆ ಆ ಸಣ್ಣ ಟೀಮ್ ಅನ್ನು ಅವರಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಭರದಲ್ಲಿ, ಅವರನ್ನು ವಿರೋಧಿಸುವ ಭರದಲ್ಲಿ, ಆನ್ಲೈನ್ ನಲ್ಲೂ ಆಫ್ಲೈನ್ ನಲ್ಲೂ ವಿವೇಕ ಇಲ್ಲದೆ ನೀವು ದಾಳಿ ಆರಂಭಿಸಿ ಬಿಟ್ಟರೆ, ವಿವೇಕ ಇಲ್ಲದೆ ನೀವು ದಾಳಿ ಮಾಡಲಿಕ್ಕೆ ಆರಂಭಿಸಿದರೆ, ನಿಷ್ಪಕ್ಷದಲ್ಲಿರುವ ಜನರು ಕೂಡ ಶತ್ರುಪಾಲಯವನ್ನು ಸೇರುತ್ತಾರೆ ಎಂಬ ಸತ್ಯ ನಾವು ಮರೆಯಬಾರದು. ಅಲ್ಲಾಹನ ಪ್ರವಾದಿಯ ಜನತೆ 3 ವರ್ಗವಾಗಿದ್ದರು. ಸ್ಟಡಿ ಮಾಡಬೇಕು ನಾವು. ಅಲ್ಲಾಹನ ಪ್ರವಾದಿಯ ಜನತೆಯಲ್ಲಿ 3 ವರ್ಗ ಇದ್ದರು. ಒಂದು, ಅಲ್ಲಾಹನ ಪ್ರವಾದಿಯನ್ನು ಕಠಿಣವಾಗಿ ವಿರೋಧಿಸುವ ಒಂದು ಗ್ರೂಪ್. ಎರಡನೆಯದು, ಅವರಿಗೆ ತಪ್ಪು ಕಲ್ಪನೆಗಳಿತ್ತು, ಆದರೆ ಅಷ್ಟು ಕಠೋರವಾದಂತಹ ಹಗೆತನ ಇರಲಿಲ್ಲ ಇಸ್ಲಾಮಿನೊಂದಿಗೆ. ಮೂರನೆಯ ವರ್ಗ ನಿಷ್ಪಕ್ಷರಾದ ಜನರಾಗಿದ್ದರು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಮಾಡಿದ್ರು? ಅಲ್ಲಾಹನ ಪ್ರವಾದಿ ಮಾಡಿದ ಕೆಲಸ ಏನು? ಈ ನಿಷ್ಪಕ್ಷರಾದ ಜನರು ಯಾವ ಕಾರಣಕ್ಕೂ ಶತ್ರುಗಳ ಜೊತೆ ಸೇರದಂತೆ ಅಲ್ಲಾಹನ ಪ್ರವಾದಿ ನೋಡಿಕೊಂಡರು. ಯಾವ ಕಾರಣಕ್ಕೂ ನಿಷ್ಪಕ್ಷರಾದ ಈ ಜನರು ಅವರು ಶತ್ರುಗಳಾಗಿ ಬದಲಾಗದ ರೀತಿಯಲ್ಲಿ ಅಲ್ಲಾಹನ ಪ್ರವಾದಿ ನೋಡಿಕೊಳ್ಳುತ್ತಾರೆ. ಯಾರಿಗೆ ತಪ್ಪು ಕಲ್ಪನೆಗಳಿವೆಯೋ ಅವರ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಅಲ್ಲಾಹನ ಪ್ರವಾದಿ ಪ್ರಯತ್ನ ಪಡುತ್ತಾರೆ. ಇಂದು ಶತ್ರುಗಳು ಅವರನ್ನು ಶತ್ರುಗಳಾಗಿ ವಿರೋಧಿಸಲು ಬೇಕಾದ ಬೇರೆಯ ಕಾರ್ಯಕ್ರಮಗಳನ್ನು, ಅಜೆಂಡಾಗಳನ್ನು ಅಲ್ಲಾಹನ ಪ್ರವಾದಿ ರೂಪಿಸುತ್ತಾರೆ. ಸಹೋದರ ಸಹೋದರಿಯರೇ, ವಿವೇಕದ ತೀರ್ಮಾನ ಅದು, ಬುದ್ಧಿವಂತಿಕೆಯ ನಿಲುವುದು. ಈ ವಿವೇಕ ದುರ್ಬಲವಾದರೆ, ಈ ವಿವೇಕವನ್ನು ಕಳಕೊಂಡರೆ ಭಾರತದ ಮುಸ್ಲಿಮರ ಶತ್ರುಗಳು ಅವರ ಅಜೆಂಡಾವನ್ನು ಜಾರಿ ಮಾಡುವಲ್ಲಿ ಖಂಡಿತ ವಿಜಯಿಗಳಾಗುತ್ತಾರೆ ಎಂದು ಯುವಕರೇ ನೀವು ಅರ್ಥ ಮಾಡಬೇಕು. ನಮ್ಮ ಯುವಕರಿಗೆ ಇದೆಲ್ಲ ಅರ್ಥ ಆಗುವುದಿಲ್ಲ ಸುಲಭದಲ್ಲಿ. ಭಾವನಾತ್ಮಕವಾಗಿ ಕೆರಳುವ, ಇಮೋಷನಲ್ ಆಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸುವ, ದೂರದೃಷ್ಟಿ ಇಲ್ಲದ ಯುವಕರಿಗೆ ಕೆಲವೊಮ್ಮೆ ಇದು ಅರ್ಥ ಆಗುವುದಿಲ್ಲ. ನಿಮಗೆ ಗೊತ್ತಿರಬೇಕು,
ನಿಮ್ಮ ಭಾವನಾತ್ಮಕವಾದ ಪ್ರತಿಕ್ರಿಯೆಯ ಕಾರಣದಿಂದ ಈ ದೇಶ ವಿಭಜನೆಯಾಗಿದೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗಲಿಕ್ಕೆ ಮುಸ್ಲಿಮರು ಖಂಡಿತ ಕಾರಣ ಅಲ್ಲ. ಆದರೆ ಸಮುದಾಯದ ಭಾವನಾತ್ಮಕವಾದ ಮಾನಸಿಕತೆ, ಸಮುದಾಯ ಭಾವನಾತ್ಮಕವಾಗಿ ಕೆರಳಿದ್ದು ಈ ದೇಶದ ವಿಭಜನೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ ಅಂತ ಸಹೋದರರೇ ನಾವು ಮರೆತು ಬಿಡಬಾರದು. ಈ ದೇಶದ ವಿಭಜನೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದುದರಲ್ಲಿ ಸಮುದಾಯ ಬಹಳ ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಆ ಪ್ರತಿಕ್ರಿಯೆಗಳಿಗೆ ದೊಡ್ಡ ರೋಲ್ ಇದೆ ಎಂಬುದನ್ನು ನಿರಾಕರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಸಹೋದರ ಸಹೋದರಿಯರೇ, ಸಾಮುದಾಯಿಕತೆಯ ಜೊತೆ ಹೋಗಬಾರದು, ಕೋಮುವಾದದ ಭಾಷೆ ಮಾತಾಡಬಾರದು. ನೀವು ಮನುಷ್ಯತ್ವದ ಭಾಷೆ ಮಾತಾಡಬೇಕು. ನನ್ನ ಪ್ರೀತಿಯ ಸಮುದಾಯ, ಈ ಉಮ್ಮತ್ತಿನ ಆದರ್ಶ ನಿಷ್ಠೆ ಇರುವ ಯುವ ಜನತೆ, ಅವರೆಂದೂ ಕೋಮುವಾದದ ಭಾಷೆ ಮಾತಾಡಬಾರದು. ಈ ಉಮ್ಮತ್ತಿನ ಪ್ರತಿಯೊಬ್ಬ ಯುವಕ ಮತ್ತು ಯುವತಿಯರು, ಈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಗಳು, ಈ ಸಮುದಾಯದ ಸಣ್ಣ ಸಣ್ಣ ಮಕ್ಕಳು ಕೂಡ ಅವರು ಮನುಷ್ಯತ್ವದ ಮಾತು ಮಾತಾಡಬೇಕು, ಮನುಷ್ಯತ್ವದ ಮಾತುಗಳನ್ನಾಡಬೇಕು. ಯಾರನ್ನೆಲ್ಲ ನಿಮ್ಮ ಜೊತೆ ಸೇರಿಸಲು ಸಾಧ್ಯವೋ ಅವರನ್ನೆಲ್ಲ ನಿಮ್ಮ ಜೊತೆಯಲ್ಲಿ ನಿಲ್ಲಿಸಲೇಬೇಕು, ನಿಮ್ಮ ಜೊತೆ ಅವರನ್ನು ಸೇರಿಸಲೇಬೇಕು. ಅವರನ್ನು ಕೂಡ ಶತ್ರುಪಾಳಯಕ್ಕೆ ದೂಡಿ ಹಾಕುವ ಅವಿವೇಕತನದ ಕೆಲಸವನ್ನು ಈ ಉಮ್ಮತ್ತು ಕೊನೆಗೊಳಿಸಲೇಬೇಕು, ಖಂಡಿತವಾಗಿಯೂ ಕೊನೆಗೊಳಿಸಬೇಕಾಗಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ದಿನದಂದು ಈ ಉಮ್ಮತ್ತಿಗೆ 2 ಅಜೆಂಡಾಗಳಿವೆ ಎಂಬುದು ಮರೆಯಬಾರದು. ಒಂದನೆಯದು, ಈ ಉಮ್ಮತ್ತನ್ನು ಇಸ್ಲಾಮಿನ ಶಕ್ತಿ ಇರುವ, ಈಮಾನ್ನ ಪವರ್ ಇರುವ, ಇಸ್ಲಾಮಿನ ಸಂಸ್ಕಾರ ಇರುವ ಸಮುದಾಯವಾಗಿ ಬೆಳೆಸಬೇಕು. ಅದು 1-2 ವರ್ಷದಲ್ಲಿ ಮುಗಿಯುವ ಕೆಲಸ ಅಲ್ಲ, ಅದು ಲಾಂಗ್ ಟರ್ಮ್ ಕೆಲಸ, ಅದು ದೀರ್ಘಾವಧಿ ಪ್ರಯಾಣ ಮಾಡಬೇಕಾದ ಹಾದಿಯಲ್ಲಿ. ಎರಡನೆಯದಾಗಿ, ಜಾತ್ಯತೀತ ಮನಸ್ಸಿನವರನ್ನು ನಿಮ್ಮ ಜೊತೆಯಲ್ಲಿ ಖಂಡಿತ ನಿಲ್ಲಿಸಬೇಕು, ನಿಮ್ಮ ಜೊತೆ ಅವರನ್ನು ಸೇರಿಸಬೇಕು, ಅವರೊಂದಿಗೆ ನೀವು ಬೆರೀಬೇಕು. ನಿಮ್ಮ ಈದಿನಲ್ಲಿ ಸಹೋದರ ಸಮುದಾಯಗಳನ್ನು ನೀವು ಸೇರಿಸಿಕೊಳ್ಳು. ಈದಿನ ಸಂಭ್ರಮದಲ್ಲಿ, ಈದಿನ ಸಂತೋಷದಲ್ಲಿ ಮುಸ್ಲಿಮೇತರ ಸಹೋದರರನ್ನು ಖಂಡಿತ ನೀವು ಸೇರಿಸಿಕೊಳ್ಬೇಕು, ನಿಮ್ಮ ನೆರೆಮನೆಯವರನ್ನು ಸೇರಿಸಿಕೊಳ್ಬೇಕು. ಹಾಗೆ ಇತರ ಧರ್ಮೀಯರ ಜೊತೆ ಬೆರೆತು ಅವರ ವಿಶ್ವಾಸವನ್ನು ನೀವು ಗಳಿಸುವಾಗ, ನಿಮ್ಮ ವಿಶ್ವಾಸವನ್ನು ಅವರು ಗಳಿಸುವಾಗ ನಿಮ್ಮ ಮಧ್ಯೆ ಯಾವುದೋ ಕೋಮುವಾದಿಗಳ ಅಜೆಂಡಾ ಜಾರಿಯಾಗುವುದಿಲ್ಲ ಅಂತ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ನಾವು ಅರ್ಥ ಮಾಡಬೇಕಾಗಿದೆ. ಭಾವನಾತ್ಮಕವಾಗಿ ಕೆರಳುವ, ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಒಂದು ಸಮುದಾಯಕ್ಕೆ, ಯಾವೊಂದು ಸಮುದಾಯಕ್ಕೆ ಭವಿಷ್ಯ ಇಲ್ಲ, ಖಂಡಿತ ಭವಿಷ್ಯ ಇಲ್ಲ. ಅವರಿಂದ ಈ ಸಮುದಾಯಕ್ಕೆ ಯಾವ ಒಳಿತೂ ಇಲ್ಲ. ಆದ್ದರಿಂದ ಅದರ ಅರ್ಥ ನೀವು ದುರ್ಬಲರಾಗಬೇಕು ಅಂತ ಅಲ್ಲ, ನೀವಿದನ್ನೆಲ್ಲ ನೋಡಿಕೊಂಡು ಮೌನಿಗಳಾಗಬೇಕು ಅಂತ ಅಲ್ಲ, ನೀವಿದನ್ನೆಲ್ಲ ನೋಡಿಕೊಂಡು ಹೆದರಬೇಕು ಅಂತ ಅಲ್ಲ, ನೀವು ಯಾರ ಗುಲಾಮರಾಗಬೇಕು ಅಂತ ಅಲ್ಲ. ಸತ್ಯ ವಿಶ್ವಾಸಿಗಳಿಗೆ ಯಾರ ಭಯವೂ ಇರುವುದಿಲ್ಲ. ಮೋಮಿನಂದರೆ ಭಯ ಇಲ್ಲದವ ಅಂತ ಅರ್ಥ. ಯಾರನ್ನು ಭಯಪಡದವ ಸತ್ಯ ವಿಶ್ವಾಸಿಗಳು. ಆದ್ದರಿಂದ ಯಾವುದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕೋ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕು, ಯಾವುದರ ಬಗ್ಗೆ ಮಾತಾಡಬೇಕೋ ಅದರ ಬಗ್ಗೆ ಮಾತಾಡಬೇಕು, ಯಾವುದರ ವಿರುದ್ಧ ಹೋರಾಟ ನಡೆಸಬೇಕೋ ಅದರ ವಿರುದ್ಧ ಹೋರಾಟ ನಡೆಸಲೇಬೇಕು. ಆದರೆ ಪರಿಸರವನ್ನು ಗಮನಿಸಬೇಕೆಂಬುದು ಮಾತ್ರ ವಿಷಯ. ಪರಿಸರವನ್ನು ಗಮನಿಸಬೇಕು, ಪರಿಸರದ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಅಲ್ಲಾಹು ನಿಮ್ಮ ಸಂರಕ್ಷಕ. ನೀವು ಅಲ್ಲಾಹನ ಹಾದಿಯಲ್ಲಿದ್ದರೆ ನೀವು ಅಲ್ಲಾಹನ ಮಾರ್ಗದಲ್ಲಿದ್ದರೆ ಅಲ್ಲಾಹು ನಿಮಗೆ ಸಹಾಯ ಮಾಡುತ್ತಾನೆ, ಅಲ್ಲಾಹು ನಿಮಗೆ ಸ್ಥೈರ್ಯವನ್ನು ಕೊಡುತ್ತಾನೆ, ಅಲ್ಲಾಹು ನಿಮಗೆ ಬಲವನ್ನು ಕೊಡುತ್ತಾನೆ. ಆ ಸ್ಥೈರ್ಯವೇ ನಿಜವಾದ ಸ್ಥೈರ್ಯ, ಆ ಶಕ್ತಿಯೇ ನಿಜವಾದ ಶಕ್ತಿ, ಆ ಬಲವೇ ನಿಜವಾದ ಬಲ, ಆ ಸಹಾಯವೇ ನಿಜವಾದ ಸಹಾಯ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅಲ್ಲಾಹನ ಸಹಾಯ ಸಿಗುವ ಸೌಭಾಗ್ಯಶಾಲಿಗಳಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಉಮ್ಮತ್ತನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು ಈ ಉಮ್ಮತ್ತಿನ ನಾಯಕತ್ವಕ್ಕೆ ಸಾಮರ್ಥ್ಯವನ್ನು ನೀಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಉಮ್ಮತ್ತನ್ನು ರಕ್ಷಿಸಲಿ. ಎಲ್ಲಾ ರೀತಿಯ ನ್ಯೂನತೆಗಳಿರುವ, ಎಲ್ಲಾ ರೀತಿಯ ಕುಂದುಕೊರತೆಗಳಿರುವ ಈ ಉಮ್ಮತ್ತಿನ ಮೇಲೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಕರುಣೆ ತೋರಲಿ. ಈ ಉಮ್ಮತ್ತಿನ ವಿರುದ್ಧ ಕೆಲಸ ಮಾಡುತ್ತಿರುವ, ಈ ಉಮ್ಮತ್ತಿನ ನಾಶಕ್ಕಾಗಿ ಪ್ರಯತ್ನ ಪಡುತ್ತಿರುವ ഇരുಳಿನ ಶಕ್ತಿಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಸೋಲಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಸತ್ಕರ್ಮಗಳನ್ನು ಸ್ವೀಕರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ
ಎಲ್ಲ ರೀತಿಯ ಅಪಘಾತಗಳಿಂದ, ಮಾರಕ ರೋಗಗಳಿಂದ ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ರಕ್ಷಿಸಲಿ. ನಮ್ಮಿಂದ ಮರಣ ಹೊಂದಿದ ನಮ್ಮ ತಂದೆ ತಾಯಂದಿರು, ನಮ್ಮ ಬಂಧು ಮಿತ್ರಾದಿಗಳು, ನಮ್ಮ ಸಹೋದರ ಸಹೋದರಿಯರು, ನಮ್ಮ ಜೊತೆ ಈ ಜಮಾಅತ್ಗಳಲ್ಲಿ ಈ ಮಸೀದಿಯಲ್ಲಿ ಭಾಗವಹಿಸಿದವರು, ಅಲ್ಲಾಹು ಅವರೆಲ್ಲರಿಗೂ ಮಗ್ಫಿರತ್ ಮತ್ತು ಮರ್ಹಮತ್ ದಯಪಾಲಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲ ರೀತಿಯ ಅಧರ್ಮಗಳಿಂದ, ಶೈತಾನಿಯತ್ತಿನಿಂದ ಈ ಸಮುದಾಯದ ಯುವಕರನ್ನು, ಯುವತಿಯರನ್ನು ಅಲ್ಲಾಹು ರಕ್ಷಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಮಕ್ಕಳಿಗೆ ಹಿದಾಯತ್ ನೀಡಲಿ. ದುಆದ ವಸಿಯತ್ ಮಾಡಿದವರು ಅಲ್ಲಾಹು ಅವರ ಎಲ್ಲಾ ಉದ್ದೇಶಗಳನ್ನು ಈಡೇರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಸ್ವರ್ಗವಾಸಿಗಳಾಗುವ ಸೌಭಾಗ್ಯವನ್ನು ದಯಪಾಲಿಸಲಿ. ಹೋರಾಟ ನಡೆಸುತ್ತಿರುವ ಮುಸ್ಲಿಂ ಉಮ್ಮತ್ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಹೋರಾಟ ಅವರಿಗೆ ಸ್ಥೈರ್ಯವನ್ನು ನೀಡಲಿ. ಅಲ್ಲಾಹು ಅವರಿಗೆ ವಿಜಯವನ್ನು ದಯಪಾಲಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮೇಲೆ ಕರುಣೆ ತೋರಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವ ಖೂಲು ಕೌಲನ್ ಸದೀದಾ ಯಸ್ಲಿಹ್ ಲಕುಮ್ ಅಮಾಲಕುಮ್ ವ ಯಗ್ಫಿರ್ ಲಕುಮ್ ದುನೂಬಕುಮ್ ವಮನ್ ಯತಿಇಲ್ಲಾಹ ವ ರಸೂಲಹು ಫಖದ್ ಫಾઝ ಫೌઝನ್ ಅज़ೀಮಾ. Alhamdulillahil kareemil mahmud wa ashhadu an la ilaha illallah ar-rahimul mahmud sallallahu ala sayyidina Muhammad wa ala alihi wa sahbihi wa sallam. Inna Allaha wa malaikatahu yusalluna ala an-nabiyyi ya ayyuhalladhina amanu sallu alayhi wa sallimu taslima. Allahumma salli wa sallim ala rasulika sayyidina Muhammad wa ala ali Muhammad. Allahumma radha an ashratu khulafa'ir rashidin أمير المؤمنين أبي بكر الصديق وعمر بن الخطاب وعثمان بن عفان وعلي بن أبي طالب وعن جميع الصحابة أجمعين. ಸಹೋದರ ಸಹೋದರಿಯರೇ, ಈದುಲ್ ಫಿತರ್ನ ಬಹಳ ಪ್ರಬಲವಾದ ಒಂದು ಸುನ್ನತ್ತಾಗಿದೆ. ಅಲ್ಲಾಹನ ಪ್ರವಾದಿ ಈ ದಿನದಂದು ಧಾರಾಳ ಸದಕ ಮಾಡ್ತಾ ಇದ್ದರು. ಆದ್ದರಿಂದ ನನ್ನೆಲ್ಲ ಸಹೋದರ ಸಹೋದರಿಯರು ಈ ದಿವಸ ಧಾರಾಳ ಸದಕ ಮಾಡಬೇಕು. ನಮ್ಮ ಮಸೀದಿಗಾಗಿ ಕಲೆಕ್ಷನ್ ಮಾಡ್ತಾರೆ ನಮ್ಮ ಸಹೋದರರು. ಸದಕ ಮಾಡುವ ಮೂಲಕ ಪ್ರವಾದಿ ಚರ್ಯೆಯನ್ನು ಪಾಲಿಸಬೇಕು ಅಂತ ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಅಲ್ಲಾಹುಮ್ಮ ಘಫಿರ್ ಲಿಲ್ ಮುಮಿನೀನ ವಲ್ ಮುಮಿನಾತ್ ವಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತ್ ಅಲ್ ಅಹ್ಯಾಇ ಮಿನ್ಹುಂ ವಲ್ ಅಮ್ವಾತ್ ಇನ್ನಕ ಮುಜೀಬುದ್ ದಅವಾತಿ ವ ಕಾದಿಲ್ ಹಾಜಾತ್. ರಬ್ಬನಾ ಆತಿನಾ ಫಿದ್ ದುನ್ಯಾ ಹಸನಾ ವ ಫಿಲ್ ಆಖಿರತಿ ಹಸನತನ್ ವ ಕಿನಾ ಅದಾಬನ್ ನಾರ್. ಅಲ್ಲಾಹುಮ್ಮ ಅಜಿರ್ನಾ ಮಿನನ್ ನಾರ್. اللهم أجرنا من النار. اللهم أعزنا ولا تذلنا. اللهم أعز الإسلام والمسلمين. اللهم انصر المسلمين. اللهم آت أنفسنا تقواها وزكها وأنت خير من زكاها. ربنا وآتنا ما وعدتنا على رسلك ولا تخزنا يوم القيامة إنك لا تخلف الميعاد. ربنا ظلمنا أنفسنا وإن لم تغفر لنا وترحمنا لنكونن من الخاسرين. ربنا اصرف عنا عذاب جهنم إن عذابها كان غراما إنها ساءت مستقرا ومقاما. ربنا هب لنا من أزواجنا وذرياتنا قرة أعين واجعلنا للمتقين إماما. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. عباد الله، إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون ولذكر الله أكبر. الله يعلم ما تصنعون.